ಸೇವಾ ಭಾರತಿ ಟ್ರಸ್ಟ್ ರಿಜಿಸ್ಟರ್ಡ್ ಬೆಳ್ತಂಗಡಿ ಹಾಗೂ ದಿವ್ಯಾಂಗ ರಕ್ಷಣಾ ವೇದಿಕೆ ಕೊಡಬೂರು ಇವರ ಸಹಯೋಗದಲ್ಲಿ ವಿಶ್ವ ಬೆನ್ನುಹುರಿ ಅಪಘಾತ ದಿನಾಚರಣೆ ಅಂಗವಾಗಿ ಗಾಲಿ ಕುರ್ಚಿ ರ್ಯಾಲಿ ನಡೆಯಿತು. ಗಾಂಧಿ ಸರ್ಕಲ್ ಬಸ್ ಸ್ಟ್ಯಾಂಡ್ನಿಂದ ಶುರುವಾದ ರ್ಯಾಲಿ ಜೋಡುಕಟ್ಟೆವರೆಗೆ ಸಾಗಿತು. ಸಾಮಾನ್ಯವಾಗಿ ಕತ್ತಲೆಯ ಕೋಣೆಯಲ್ಲಿ ಒಂದು ಕೋಣೆಯಲ್ಲಿ ನರಳುತ್ತಾ ಇರತಕ್ಕಂತಹ ದಿವಸಗಳ ಮಧ್ಯದಲ್ಲಿ ಕನ್ಯಾಡಿಯ ಸೇವಾ ಭಾರತಿ ಅದರ ವಿಶ್ವಸ್ತರಲ್ಲಿ ಒಬ್ಬರಾಗಿರ್ತಕ್ಕಂತಹ ವಿನಾಯಕರಾವ್ ಅವರು ವಿಶೇಷವಾದಂಥ ಅವರು ಸ್ವತಃ ಆ ಒಂದು ಅಸ್ವಸ್ಥತೆಗೆ ಒಳಗಾದವರು. ಅವರು ಎಲ್ಲರಿಗೆ ಹೋಗಿ ವಿಶೇಷ ಚಿಕಿತ್ಸೆಯನ್ನು ಪಡೆದು ನಿರಂತರವಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಮುಂಚೆ ಕಾರ್ಯಕ್ರಮವಿದೆ ಅಂತ ಹೇಳ್ತಾ ಮತ್ತು ನಮ್ಮ ನಗರಸಭಾ ವ್ಯಾಪ್ತಿಯೊಳಗೆ ಯಾರೆಲ್ಲ ಏನೆಲ್ಲ ಬೇಕು, ಯಾವ ಅವಶ್ಯಕತೆ ಇದೆ ನಿಮಗೆ, ನಾವು ಯಾವಾಗಲೂ 5% ಇರುವಾಗ ಎಲ್ಲ ಒಂದು ಅನುದಾನ ಉಳಿಕೆ ಆಗಿರುವಂಥದ್ದು. ಅದಕ್ಕೆ ಈ ಸಲ ಅಂಥದ್ದೇ ಇಂಥದ್ದೇ ಅಂತ ಇರಲಿಲ್ಲ, ನಿಮಗೆ ಏನು ಬೇಕು, ಯಾವುದು ಬೇಕು ಅದನ್ನು ಕೊಡುವಂಥದ್ದಕ್ಕೆ ವಿಕಲಚೇತನರಿಗೆ ಸಲಕರಣೆ ಒದಗಿಸುವಂಥ ನಿಟ್ಟಿದ್ದಾರೆ. ನಗರಸಭೆ ವ್ಯಾಪ್ತಿಯಲ್ಲಿರುವ ನಿಮಗೆ ಏನು ನಗರಸಭೆಯಿಂದ ಬೇಕು ಅದನ್ನು ತಾವು